ರಾತ್ರೋರಾತ್ರಿ ಮೆಡಿಕಲ್ ವೇಸ್ಟ್ಗೆ ಬೆಂಕಿ ಹಾಕಿದ ಪರಿಣಾಮ ಪರಿಸರದ ಜನತೆ ಉಸಿರುಗಟ್ಟಿ ಕಂಗಾಲಾದ ಘಟನೆ ಉಪ್ಪೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಳಲಗಿರಿಯ ಲಕ್ಷ್ಮೀನಗರದಲ್ಲಿ ನಡೆದಿದೆ. ಭಾರೀ ಪ್ರಮಾಣದ ರಾಸಾಯನಿಕದ ಸುಟ್ಟ ಪರಿಣಾಮ ಸುತ್ತಮುತ್ತಲಿನ ವಾತಾವರಣ ಕಲುಷಿತಗೊಂಡಿದೆ. ದುರ್ನಾತ ತಡೆಯಲಾರದೆ ಮನೆಗಳಿಂದ ಜನತೆ ಹೊರಗಡೆ ಹೋಗಿದ್ದಾರೆ. ಭಾರೀ ಪ್ರಮಾಣದ ಮೆಡಿಕಲ್ ವೇಸ್ಟ್ ತಂದು ಹಾಕಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಈ ಕೃತ್ಯ ಎಸಗಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ನಡೆದಿದೆ. ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಸುತ್ತಮುತ್ತಲಿನ ಜನ ಆತಂಕದಲ್ಲಿಯೇ ಜೀವನ ನಡೆಸುವಂತಾಗಿದೆ. ರಾತ್ರಿ ಬರುದವರು ಲೇಟ್ ನೈಟ್ ಬರುದವರು ಬೆಳಿಗ್ಗೆ ಬೆಂಕಿ ಇರ್ತದೆ. ನಾವು ತುಂಬಾ ದಿನ ನಿಂತಿದ್ದೇವೆ, ಯಾವ ದಿನ ನಿಂತ ದಿನ ಸಿಕ್ಕಲಿಲ್ಲ. ಅವುಂಡತ ಅಲ್ಪ ಎತ್ತರ ತೊಟ್ಟೆ ಬರವು ಪಗೆಲ್ ಬಣ್ಣತ್ತು ಬೆಳಿಗ್ಗೆ ಒಂದು 9-10 ಗಂಟೆ ನಂತರ ಬಂದು ಇಲ್ಲಿ ಒಂದು 12 ಗಂಟೆ ನಂತರ ಹಾಕ್ತಾರೆ ಅಂತ ಹೇಳಿದರೆ ಈಗ ಅದನ್ನು ಅಭ್ಯಾಸ ಬಲ, ಯಾಕಂತಂದ್ರೆ ಅವರಿಗೆ ಅದನ್ನು ನೋಡಿ ನೋಡಿ ಅಭ್ಯಾಸ ಆಗ್ತದೆ. ಇನ್ನೊಬ್ರು ಅದೇ ರೀತಿ ಇಲ್ಲಿ ಆಗ್ತಿದ್ದಾರೆ, ಅವ್ರಿಗೆ ಏನಂದ್ರೆ ಇನ್ಫಾರ್ಮೇಶನ್ ಸಿಗ್ತದೆ, ಈಚೆ ಹೋಗಿ ಕೆಮಿಕಲ್ ಒಂದಿಪ್ಪು ನಾವು ಹಾಸ್ಪಿಟಲ್ ವೇಸ್ಟೇಜ್ ಪೂರ ಅವು ಪಾಡ್ರೆ ಏನು ಸ್ಮೆಲ್ ಬರ್ಬೋದ್ರ ಸರ್. ಪೊಲೀಸರು ಹೋದ್ರ ಅಲ್ಲಿದ್ದಾರೆ, ಅವ್ರಿಗೊಂದು ಇದೊಂದು ಕಂಪ್ಲೇಂಟ್ ಒಂದು ಕೊಟ್ಬಿಡಿ, ಅದು ರಿಜಿಸ್ಟರ್ ಮಾಡಿಬಿಡಿ. ಇದು ಹಾಕಿದ್ರೆ ಅದೊಂದು ಇದು ಕೇಸ್ ಇತ್ತು. ಈಗ ಇದು ಹಾಕಿದ್ರೆ ಇದೊಂದು ಮುನ್ಸಿಪಲ್ ಮೊನ್ನೆ ಇದ್ರಲ್ಲಿ ಮೀಟಿಂಗಲ್ಲಿ ಇದಾಗಿದೆ, ಕಸ ಎಲ್ಲ ತಂದು ಹಾಕ್ತಾರಲ್ಲ, ಅವ್ರು ಸಿಕ್ಕರು ಫುಲ್ ಆ್ಯಕ್ಷನ್ ಅವ್ರ ಮೇಲೆ. ಎಲ್ಲಿ ಎಂದೆಲ್ಲ ಕೇಸ್ ಹಾಕಿ ಅವ್ರು ಹೋಗ್ತಾರೆ. ಗಂಟೆಲ್ಲ ಜೋರಿದೆ ಈಗ. ಸಿಗಬೇಕು ಅವ್ರು ನೋಡಿ. ನೀವು ಪಬ್ಲಿಕ್ ನೀವು ಹಿಡಿಬಹುದು. ಇಲ್ಲಿ ನೋಡಿ, ಎಲ್ಲಿ ಗೊತ್ತಾ, ಹೆರೂರು ಬರುತ್ತಲ್ಲ, ಹೆರೂರು ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ಕಸ ಹಾಕ್ತಿದ್ರು ಮೊದಲು. ಪಬ್ಲಿಕ್ ಅವ್ರು ಕಾದು ಕೂತಿತ್ತಲ್ಲ ರಾತ್ರಿ, ಹಿಡಿದು ರೆಡ್ ಎಣ್ಣೆ ಹಿಡಿದಾರ. ಮರದ್ದು ತುಂಡದ್ದು ಅದು ಇದು ಕಸ ಎಲ್ಲ ಗಾಡಿ ವಿಡಿಯೋ ಮಾಡಿದುಂಟು. ಅದಂದ್ರೆ ಅದು ಕೆಲವು ಗಾಡಿ ನಮ್ಮವ್ರದ್ದು, ಇಲ್ಲಿ ಅವರದ್ದು, ಲೋಕಲ್ ಅವರದ್ದು. ಆದ್ರೆ ಇದು ಕೆಮಿಕಲ್ ಇಲ್ಲಿ ಅವರದಲ್ಲ, ಅದು ಕೆಳಗಡೆ ಇರೋ ಕಸ ಇಲ್ಲ. ಶ್ರೀಜಿತ್, V4 ನ್ಯೂಸ್, ಉಡುಪಿ. Volkswagen Mangalore, Airport Road, Yeyadi, Mangalore. Volkswagen.